sun, searching for a longer day. People feeling. ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಏನು ಮಾಡ್ತಿದ್ದೀರಾ? ಸಂಡೇ ಸ್ಪೆಷಲ್ ಏನು? ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಕಪ್ಪ ರೊಟ್ಟಿ, ನಮ್ಮ ತುಳು ಭಾಷೆಯಲ್ಲಿ ಓಡ್ ರೊಟ್ಟಿ ಅಂತ ಹೇಳ್ತೇವೆ. ಆಯುಷ್ ಒಮ್ಮೆ ಇರಿ, ಆಯುಷ್ ನೀವು ಆಯುಷ್ ಬ್ರೇಕ್ಫಾಸ್ಟಿಗೆ ಎಂತ? ಓಡ್ ರೊಟ್ಟಿ ಕಪ್ಪ ರೊಟ್ಟಿ ಅಂತೆ. ಓಕೆ, ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತೇನೆ ಅವರ ಜೊತೆಗೆ. ಆನಂತರ ನಿಮಗೆ ಸಿಗ್ತೇನೆ. ಸಂಡೇ ಸ್ಪೆಷಲ್ ಇವತ್ತು ಏನೇನು ಅಂತ ನನಗೇನೆ ಗೊತ್ತಿಲ್ಲ. ಆಮೇಲೆ ನೋಡುವ ಏನು ಸ್ಪೆಷಲ್, ಏನೆಲ್ಲ ಸಂಡೇ ನಡೀತದೆ ಅಂತ. ಓಕೆ, ಅದಕ್ಕಿಂತ ಮೊದಲು ಈ ಕಪ್ಪ ರೊಟ್ಟಿಯನ್ನು ನಾನು ಹೇಗೆ ಮಾಡಿಕೊಂಡೆ ಅಂತ ಒಮ್ಮೆ ನೋಡ್ಕೊಂಡು ಬನ್ನಿ. ಇಲ್ಲಿ 2 ಕಪ್ಪಷ್ಟು ಅಕ್ಕಿ ನೆನೆ ಹಾಕಿದ್ದೆ ನಿನ್ನೆನೆ. ಇಲ್ಲಿ 1 ಕಪ್ಪಷ್ಟು ರೈಸು, 1 ಕಪ್ಪಷ್ಟು ತೆಂಗಿನ ತುರಿ ಇಟ್ಟಿದ್ದೇನೆ. ಈಗ ನೆನೆಸಿದ ಅಕ್ಕಿಯನ್ನು ಅರ್ಧದಷ್ಟು ಬ್ಲೆಂಡರ್ ಜಾರಿಗೆ ಹಾಕಿ, ಹಾಗೆಯೇ ಸ್ವಲ್ಪ ಅನ್ನ, ಹಾಗೆಯೇ 1 ಕಪ್ಪು ತೆಂಗಿನ ತುರಿ, 1 ಈರುಳ್ಳಿ, ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಳ್ತೇನೆ. ಇಲ್ಲಿ ಅಕ್ಕಿ ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಆಗೋದ್ರಿಂದ ಇಲ್ಲಿ 2 ಪಾರ್ಟಾಗಿ ಗ್ರೈಂಡ್ ಮಾಡ್ತೇನೆ. ಸೊ 2 ಸಲ ಗ್ರೈಂಡ್ ಮಾಡಿದ ಹಿಟ್ಟನ್ನು ಒಳ್ಳೆ ಮಿಕ್ಸ್ ಆಗಲಿಕ್ಕೋಸ್ಕರ ಇಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡೆ. ಹಾಗೆಯೇ ಕಪ್ಪ ರೊಟ್ಟಿ ಮಾಡುವ ಮಣ್ಣಿನ ತವವನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೆ. ಸೊ ಅದು ಒಳ್ಳೆ ಬಿಸಿಯಾಗಿ ಹೊಗೆ ಬರುವಷ್ಟು ಬಿಸಿಯಾಗಬೇಕು. ಆನಂತರ ಕಪ್ಪ ರೊಟ್ಟಿಯ ಹಿಟ್ಟನ್ನು ತವಕ್ಕೆ ಹಾಕಿದರೆ ಆಯಿತು. ಈ ರೊಟ್ಟಿ ತುಂಬಾ ಟೇಸ್ಟಿ, ಹಾಗೆಯೇ ಹೆಲ್ದಿ. ಆಯಿಲೆಲ್ಲ ಏನು ಯೂಸ್ ಮಾಡೋದಿಲ್ಲ ಅಲ್ವಾ, ಹಾಗೆ ತುಂಬಾ ಹೆಲ್ದಿ ಆಗಿರ್ತದೆ. ಹಾಗೆಯೇ ಒಂದು ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗ್ತದೆ. ಮಾಡೋದು ಕೂಡ ಅಷ್ಟೇನು ಕಷ್ಟ ಅಲ್ಲ, ಈಸಿಯಾಗಿ. ಆನಂತರ ಮುಚ್ಚಳ ಮುಚ್ಚಿ ಹಾಗೆಯೇ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ನೀವು ನೋಡ್ತಿದ್ದೀರ ಯಾವ ರೀತಿ ತೂತು ಬಂದಿದೆ ಕಪ್ಪ ರೊಟ್ಟಿ ಅಂತ. ಹಾಗೆಯೇ ತುಂಬಾ ಸಾಫ್ಟ್ ಆಗಿದೆ, ಸ್ವಲ್ಪ ಉಬ್ಬಿದಾಗೆ ಇದೆ, ನೀವು ನೋಡ್ತಿದ್ದೀರಿ. ಹಾಗೆಯೇ ಈಸಿಯಾಗಿ ಎದ್ದೇಳ್ತದೆ ನೋಡಿ. ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಕಪ್ಪ ರೊಟ್ಟಿ ನನ್ನ ತವದಲ್ಲಿ ಎದ್ದೇಳುವುದಿಲ್ಲ, ಏನು ಮಾಡಬೇಕು ಅಂತ. ಒಮ್ಮೆ ಈ ರೀತಿ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗ್ತದೆ. 1 ಈರುಳ್ಳಿ ಕೂಡ ಹಾಕಿದ್ರಿಂದ ಇಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೀವು ನೋಡ್ತಿದ್ದೀರಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ, ಅಷ್ಟೇ ರುಚಿಯಾಗಿದೆ. ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಇಲ್ಲಿ ಗಾರ್ಡನ್ ಕೆಲಸಕ್ಕೆ ಸ್ವಲ್ಪ ಹೊರಟಿದ್ದೇವೆ. ಇದು ಏನಂದರೆ, ಮೊನ್ನೆ ನಾನು ಕಿಚನ್ ಟಿಪ್ಸಲ್ಲಿ ನಿಮಗೆ ಹೇಳಿದ್ದೆ, ಟೀ ಮಾಡಿದ ಟೀ ಪೌಡರನ್ನು ಬಿಸಾಡಬೇಡಿ, ಯಾವುದಕ್ಕಾದರೂ ಹಾಕಿ ಸ್ಟಾಕ್ ಇಡಿ ಅಂತ. ಸೊ ನಾನು ಸ್ಟಾಕ್ ಇಟ್ಟಿದ್ದೆ, ತುಂಬ ಫುಲ್ಲಾಗಿತ್ತು. ಹಾಗೆ ಅದನ್ನು ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದ್ದೆ. ನೋಡಿ, ಇವಾಗಿದು ಈ ರೀತಿ ಆಗಿದೆ. ಇನ್ನು ಸ್ವಲ್ಪ ಗಿಡಕ್ಕೆಲ್ಲ ಹಾಕಬೇಕು. ಹಾಗೆಯೇ ಸ್ವಲ್ಪ ಗಾರ್ಡನ್ ಕೂಡ ಕ್ಲೀನ್ ಮಾಡಲಿಕ್ಕಿದೆ. ಇವತ್ತು ಸಂಡೇ, ಬೆಳಿಗ್ಗೆ ಎಲ್ಲೂ ಹೋಗಲಿಲ್ಲ, ಹಾಗೆ ಮನೆಯಲ್ಲಿದ್ದೇವೆ. ಸೊ ಗಾರ್ಡನ್ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಇದು ನನ್ನ ಮನೆ ಸೈಡಲ್ಲಿರುವ ಕರಿಬೇವಿನ ಗಿಡ. ಇದು ಬರೀ 1 ವರ್ಷದಲ್ಲಿ ಇಷ್ಟು ದೊಡ್ಡ ಮರವಾಗಿ ಬೆಳೆದಿದೆ. ತುಂಬ ಕೇರ್ ಮಾಡಿ ಇದನ್ನು ಸಾಕಿದ್ದೆ. ಇವಾಗೊಂದು 2 ತಿಂಗಳಿಂದ ನಾನು ಇದರ ಕಡೆ ಗಮನ ಕೊಡಲಿಲ್ಲ. ಸೊ ಇದರ ಪರಿಸ್ಥಿತಿ ಹೀಗಾಗಿದೆ. ನನಗೆ ನೋಡಿ ತುಂಬಾ ಬೇಸರ ಆಯಿತು. ಸೊ ಎಕ್ಸ್ಟ್ರಾ ಕೇರ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅದಕ್ಕೋಸ್ಕರ ಇಲ್ಲಿ ಅದಕ್ಕೆ ನೀರು ನಿಲ್ಲಕ್ಕೊಂದು ಕಟ್ಟೆ ಟೈಪ್ ಕಟ್ಟುವ ಅಂತ ಈ ಕೆಲಸಕ್ಕೆ ಹೊರಟಿದ್ದೇನೆ. ಹಾಗೆಯೇ ನನ್ನ ಗಂಡ ನನಗೆ ಮಣ್ಣು ಕಲ್ಲೆಲ್ಲ ತಂದು ಕೊಡ್ತಾ ಇದ್ದಾರೆ. ನಮ್ಮ ಮನೆಯ ಮೇಲಿನ ಪ್ರದೇಶದಲ್ಲಿ ಆ ಸೈಡ್ ಸ್ವಲ್ಪ ಆವೆ ಮಣ್ಣಿನ ಕೆಲಸ ನಡೀತಾ ಉಂಟು. ಸೊ ಅಲ್ಲಿ ಆವೆ ಮಣ್ಣುಂಟು, ಹಾಗೆ ಅದನ್ನು ತಂದು ಕೊಡ್ತಾ ಇದ್ದಾರೆ. ಈ ಕೆಲಸ ಮಾಡುವಾಗ ನನಗೆ ನನ್ನ ಬಾಲ್ಯದ ನೆನಪಾಗ್ತದೆ. ನಾವು ಸಣ್ಣವರಿರುವಾಗ ನಮಗೆ ವೆಕೇಷನ್ಗಳಲ್ಲಿ ಇದೇ ಕೆಲಸ ಆಗ್ತಿತ್ತು. ಎಲ್ಲ ಗಿಡಗಳಿಗೆ ಕಟ್ಟೆ ಕಟ್ಟೋದು, ಮಣ್ಣನ್ನು ಮೆತ್ತಿಸೋದು, ಮಣ್ಣಲ್ಲೇ ಅದಕ್ಕೆ ಚಂದವಾಗಿ ಡಿಸೈನ್ಸ್ ಮಾಡ್ತಿದ್ದೆವು. ಆ ಬಾಲ್ಯದ ನಂತರ ಮಾಡ್ತಿರೋದಂದರೆ ನಾನು ಇದ್ದೆ.
ಈಗೆಲ್ಲ ಮನೆಯ ಎದುರೆಲ್ಲ ಕೆಲಸದವರಿಂದಲೇ ಗಾರ್ಡನ್ ಎಲ್ಲ ಮಾಡಿಸಿದ್ರು. ಸೊ ನನಗೆ ಯಾವ ಕೆಲಸನೂ ಸಿಗಲಿಲ್ಲ. ಇವಾಗಿಲ್ಲಿ ಇದಕ್ಕೆ ಬೇಸೊಪ್ಪಿನ ಗಿಡಕ್ಕೆ ನೀರು ನಿಲ್ಲೋದಿಲ್ಲ ಅಂತ ನಾನೇ ಕಟ್ಟೆ ಕಟ್ತಾ ಇದ್ದೇನೆ. ಇಲ್ಲಿ ಕಟ್ಟೆ ಕಟ್ಟುವಾಗ ಈ ಸೈಡ್ ಒಂದು ನಮ್ಮ ಕಾಂಪೌಂಡ್ನಲ್ಲಿ ಹಾವಿನ ಅಸ್ಥಿ ಪಂಜರ ಸಿಕ್ತು ನನಗೆ. ಸೊ ನಾನು ಅದನ್ನು ಹಿಡ್ಕೊಂಡು ಬಂದೆ. ನನ್ನ ಅವಸ್ಥೆ ನೋಡಿ. ನಾನೀಗ ವಾಂತಿ ಮಾಡ್ತೇನೆ ಅಂತ ನನ್ನ ಅವಸ್ಥೆ ನೋಡಿ ನನ್ನ ಗಂಡ ವಿಡಿಯೋನೇ ಅರ್ಧಕ್ಕೆ ನಿಲ್ಲಿಸಿಬಿಟ್ರು. ಸೊ ನೋಡಿ ಈ ರೀತಿ ಆಗಿದೆ ನಾನು ಕಟ್ಟಿದ ಕಟ್ಟೆ ಕರಿಬೇವಿನ ಗಿಡಕ್ಕೆ. ಸೊ ಈ ಸೈಡ್ ಗಾರ್ಡನ್ ಎಲ್ಲ ನನ್ನ ಗಂಡ ಕ್ಲೀನ್ ಮಾಡ್ತಿದ್ರು. ನಾನು ಆನಂತರ ಎಲ್ಲ ಗಿಡಗಳನ್ನು ಈ ರೀತಿ ಪಾಟ್ಗಳಲ್ಲಿ ನೆಟ್ಟಿದ್ದೇನೆ, ಎಲ್ಲ ರೋಸ್ ಗಿಡಗಳು. ಹಾಗೆಯೇ ಇಲ್ಲಿ ಒಂದು ರೋಸ್ ಗಿಡ ಇಟ್ಟಿದ್ದೇನೆ, ಕಸಿ ಕಟ್ಟೋದೇನು ಹೇಳ್ತೇವಲ್ಲ ಹಾಗೆ. ಇದು ಸಕ್ಸಸ್ ಆದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ಇದನ್ನು ಮುಚ್ಚಿ ಇಟ್ಟಿದ್ದೇನೆ ಕಸಿ ಕಟ್ಟಿ. ಎಲ್ಲ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಹಾಗೆಯೇ ಎಲ್ಲ ಗಿಡವನ್ನೆಲ್ಲ ಕಟ್ ಮಾಡಿದ್ದಾರೆ. ಇದು ಮೆಹಂದಿ ಗಿಡ. ಗಾರ್ಡನ್ ಕೆಲಸದ ನಂತರ ಕೈಕಾಲು ಮುಖ ಎಲ್ಲ ತೊಳೆದು ಇಲ್ಲಿ ನೇಲಿನ ಎಡೆಯಲ್ಲೆಲ್ಲ ಮಣ್ಣು ಅಂಟ್ಕೊಂಡಿತ್ತು. ಸೊ ಎಲ್ಲವನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. Never stop the way, yeah. Birds chirping and I hear my name, grasping into life. Life is happy but it's so insane. We must merely make a start. Savannah, I'm coming home. Savannah, ಗಾರ್ಡನ್ ಕೆಲಸ ಮುಗಿಲಿಲ್ಲ, ತುಂಬ ಬಿಸಿಲು ಬಂತು, ಇನ್ನಾಗುವುದಿಲ್ಲ ಕೆಲಸ. ಒಬ್ಬೊಬ್ಬರಿಗೆ ಒಂದೊಂದು ರಿಫ್ರೆಶ್ ಡ್ರಿಂಕ್ ಉಂಟಿಲ್ಲಿ. ನನಗೆ ಗ್ರೀನ್ ಟೀ, ಒಬ್ಬನಿಗೆ ಬೂಸ್ಟು, ಇನ್ನೊಬ್ಬರಿಗೆ ಟೀ. ಅವರ ಎನರ್ಜಿನ ಬೂಸ್ಟ್ ಮಾಡೋದು ಟೀ ಮಾತ್ರ. ಹೇರಿಗೆ ಆಯಿಲ್ ಮಸಾಜ್ ಮಾಡಿದ್ದೀವಿ ನೋಡಿ, ಫುಲ್ಲು ಆಯಿಲ್ ಹಚ್ಚಿದೆ. ಇವನಿಗೂ ಮಾಡಿಸಿದ್ದೇನೆ. ಇನ್ನೊಬ್ಬರು ಆಯಿಲ್ ಮಸಾಜ್ ಮಾಡಿದ್ದಾರೆ, ಹೊರಗೆ ಕೂತ್ಕೊಂಡಿದ್ದಾರೆ ಸಿಟ್ಔಟಲ್ಲಿ. ಓಡೆ ಇನ್ನು ಒಂದು ಸ್ವಲ್ಪ ಹೊತ್ತಿನ ನಂತರ ತೊಳೆಯುವುದಿದನ್ನು. ವಾರಕ್ಕೊಮ್ಮೆ ಈ ರೀತಿ ಆಯಿಲ್ ಮಸಾಜ್ ಮಾಡಬೇಕು, ಇಲ್ಲಾಂದರೆ ತುಂಬ ಡ್ರೈ ಆಗ್ತದೆ ತಲೆ ಎಲ್ಲ. ಫುಲ್ ಆಯಿಲ್ ಹಚ್ಚಬೇಕು, ಸ್ಕ್ಲ್ಯಾಪ್ ಎಲ್ಲ. ಇವತ್ತು ಸಂಡೇ ಆದರೂ ಏನು ಸ್ಪೆಷಲ್ ಮಾಡಲಿಲ್ಲ, ಯಾಕೆಂದರೆ ನಾಳೆ ಹುಣ್ಣಿಮೆ. ಸೊ ಇವತ್ತು ನಾವು ನಾನ್ ವೆಜ್ ತಿನ್ನೋದಿಲ್ಲ. ಹಾಗೆಯೇ ಸಂಜೆ ಪೊಳಲಿಗೆ ಹೋಗ್ಲಿಕ್ಕೆ ಉಂಟು. ಮನೆ ಹತ್ರ ಭಜನಾ ಮಂದಿರದಲ್ಲಿ ಫಂಕ್ಷನ್ ಉಂಟು, ಭಜನೆ ಉಂಟು, ಹಾಗೆಯೇ ಯಕ್ಷಗಾನ ಉಂಟು. ಇನ್ನು ನೈಟ್ ಭಜನೆ ಊಟ ಎಲ್ಲ ಅಲ್ಲೇ. ಸೊ ಮಧ್ಯಾಹ್ನಕ್ಕೆ ಇಷ್ಟೇ, ಏನು ಸ್ಪೆಷಲ್ ಇಲ್ಲ. ಊಟ ಮುಗಿಸ್ತೇವೆ, ಹಾಗೆಯೇ ವ್ಲಾಗ್ ಕೂಡ ಮುಗಿಸ್ತೇನೆ. ಸಿಗುವ ನಾಳಿನ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.